ರಾಜ್ಯ ಸರ್ಕಾರಗಳು ಮುಖ್ಯವಾಗಿ ಯುವ ಸಮುದಾಯದ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ. ಈ ಕಾರಣದಿಂದಾಗಿ ನಿರುದ್ಯೋಗ ಹೆಚ್ಚಾಗಿ ಯುವ ಸಮುದಾಯ ಸಾವಿನತ್ತ ಮುಖ ಮಾಡುತ್ತಿದ್ದಾರೆ ಎಂದು ಪುತ್ತೂರು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಪಾಣಾಜೆ ಆರೋಪಿಸಿದ್ದಾರೆ. ಕೇಂದ್ರ ರಾಜ್ಯ ಸರ್ಕಾರಗಳು ಮುಖ್ಯವಾಗಿ ಯುವ ಸಮುದಾಯದ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ. ಈ ಕಾರಣದಿಂದಾಗಿ ನಿರುದ್ಯೋಗ ಹೆಚ್ಚಾಗಿ ಯುವ ಸಮುದಾಯ ಸಾವಿನತ್ತ ಮುಖ ಮಾಡುತ್ತಿದ್ದಾರೆ ಎಂದು ಪುತ್ತೂರು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಪಾಣಾಜೆ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಹನ ಎನ್ನುವ ಕಡಬ ತಾಲೂಕಿನ ಯುವತಿ ಉಡುಪಿಯಲ್ಲಿ ನಿರುದ್ಯೋಗದ ಕಾರಣದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇಂತಹ ಅನೇಕ ಪ್ರಕರಣಗಳು ನಮ್ಮ ಸುತ್ತಮುತ್ತ ನಡೆಯುತ್ತಿವೆ. ಸರ್ಕಾರ ಎಚ್ಚೆತ್ತುಕೊಳ್ಳಲು ಇನ್ನೆಷ್ಟು ಜೀವಗಳು ಬಲಿಯಾಗಬೇಕು ಎಂದು ಪ್ರಶ್ನಿಸಿದರು. ಯುವಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೋದಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಬಿಜೆಪಿಯವರು ಮೋದಿ ಅನಿವಾರ್ಯತೆ ಎಂಬಂತೆ ಬಿಂಬಿಸಿದ್ರು. ಈಗ ಅದೇ ಮೋದಿ ನೇತೃತ್ವದ ಸರ್ಕಾರ ಯುವ ಸಮುದಾಯದ ಕನಸುಗಳಿಗೆ ಕೊಳ್ಳಿ ಇಟ್ಟಿದ್ದಾರೆ ಎಂದು ಆರೋಪಿಸಿದ ಪ್ರಸಾದ್ ಪಾಣಾಜೆ ಅವರು, ಯುವತಿ ಸಹನಾಳ ಕುಟುಂಬಕ್ಕೆ ಸರ್ಕಾರ ನೆರವು ಕೊಡಬೇಕು ಮತ್ತು ಘಟನೆಯ ಬಗ್ಗೆ ಸೂಕ್ತ ತನಿಖೆಯಾಗಿ ನ್ಯಾಯ ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಇನ್ನು ಈ ಸಮಾಜದಲ್ಲಿ ನಿರುದ್ಯೋಗ ಸಮಸ್ಯೆ ಇರಬಹುದು. ಇಂತಹ ಸಮಸ್ಯೆಯಿಂದ ಯಾರು ಆತ್ಮಹತ್ಯೆಗೆ ಶರಣಾಗಬಾರದು. ಅದಕ್ಕಿಂತ ಮೊದಲು ಈ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ನಾವು ಮಾಧ್ಯಮದ ಮೂಲಕ ಮಾಡ್ತಾ ಇದ್ದೇವೆ. ಇವತ್ತು ಆ ಒಂದು ಸಹನ ಅನ್ನುವ ಸಹೋದರಿಯ ಏನು ಆತ್ಮಹತ್ಯೆ ಆಗ್ತದ, ನಾವು ಈ ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇವತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಸಂಸದರು ಬಿಜೆಪಿಯವರಿದ್ದಾರೆ, ಶಾಸಕರು ಬಿಜೆಪಿಯವರಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಆ ಪೋಷಕರು ಎಲ್ಲ ಒಂದು ಕಡೆ ಸರ್ಕಾರವನ್ನ ವಿರೋಧಿಸುವ ಧೈರ್ಯವನ್ನ ತೋರದೆ ಇರಬಹುದು. ಆದ್ರೆ ನಾವೆಲ್ಲರೂ ಕೂಡ ಅವರ ಆ ಪೋಷಕರ ಪರವಾಗಿ ನಿಲ್ಬೇಕು. ಯಾಕೆಂತ ಹೇಳಿದ್ರೆ ಆ ಕಡಬದಲ್ಲಿ ನಡೆಯುವಂತಹ ಘಟನೆ ಬೇರೆ ಎಲ್ಲೂ ಕೂಡ ಮರುಕಳಿಸಬಾರದು ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಅಥವಾ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಸಾವಿನ ತನಿಖೆಯನ್ನ ಇವತ್ತು ರಕ್ಷಣೆ ಮಾಡಬೇಕಾದವರೇ ಭಕ್ಷಣೆ ಮಾಡ್ತಾರೆ ಅಂತ ಆದ್ರೆ ಇದನ್ನು ಯಾರವರಿಗೆ ಹೇಳ್ಬೇಕು? ಆದ್ರಿಂದ ಇದಕ್ಕೆ ನ್ಯಾಯಾಲಯ ಮತ್ತೆ ಪ್ರವೇಶ ಮಾಡಿ ಸೂಕ್ತ ತನಿಖೆಯನ್ನ ಮಾಡಿ ಆ ಕುಟುಂಬಕ್ಕೆ ನ್ಯಾಯವನ್ನ ದೊರಕಿಸುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇವತ್ತು ಅನೇಕ ಯುವಕರು ಬಹಳಷ್ಟು ಆಸೆಯನ್ನ ಜೀವನದಲ್ಲಿ ಇಟ್ಟುಕೊಂಡಿದ್ದಾರೆ. ಏನು ಅಂತ ಕೇಳಿದ್ರೆ, ತಾನು ಓದಬೇಕು, ಕಷ್ಟಪಟ್ಟು ತನ್ನೆಲ್ಲ ನೋವುಗಳನ್ನ ಬದಿಗೊತ್ತಿ ಈ ಸಮಾಜದಲ್ಲಿ ಒಂದು ಉನ್ನತ ಸರ್ಕಾರಿ ಉದ್ಯೋಗದಲ್ಲಿ ನಾನು ಇರಬೇಕು, ಉನ್ನತ ಹುದ್ದೆಯನ್ನು ಅಲಂಕರಿಸಬೇಕು, ನನ್ನ ಊರಿಗೆ, ನನ್ನ ಕುಟುಂಬಕ್ಕೆ, ನಮ್ಮ ಮನೆಗೆ ಒಳ್ಳೆಯ ಹೆಸರನ್ನ ತರಬೇಕು ಅನ್ನುವಂತಹ ಅನೇಕರು ಇವತ್ತು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ಇದು ಯಾವುದನ್ನೂ ಕೂಡ ಅವರ ಶ್ರಮವನ್ನ, ಪ್ರಾಮಾಣಿಕತೆಗೆ ಒಂದು ಬೆಲೆಯೇ ಈ ಸರ್ಕಾರ ಕೊಡದೆ ಇವತ್ತು ರಾಜ್ಯ ಸರ್ಕಾರಗಳು ನಾವು ನೋಡ್ತಾ ಇದ್ದೇವೆ. ಹೋಟೆಲ್ಗಳಲ್ಲೆಲ್ಲ ಹೋದ್ರೆ ಪಟ್ಟಿಗಳು ಸಿಗ್ತದೆ, ನಮಗೆ ಇಷ್ಟು ತಿನಿಸುಗಳಿಗೆ ಇಷ್ಟಿಷ್ಟು ರೇಟ್ಗಳು ಅಂತ ಫಿಕ್ಸ್ ಮಾಡಿರ್ತಾರೆ. ಆದ್ರೆ ಇವತ್ತು ಸರ್ಕಾರಿ ಹುದ್ದೆಗಳಿಗೂ ಕೂಡ ಇಂತಹ ಒಂದು ರೇಟನ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಈ ಸಮಾಜದಲ್ಲಿ ಇದಕ್ಕಿಂತ ದೊಡ್ಡ ದುರಂತ ಬೇರೆ ಒಂದಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕಮಲೇಶ್ ಸರ್ವೆ, ಅಭಿಷೇಕ್ ಆಚಾರ್ಯ, ಉಪಾಧ್ಯಕ್ಷ ಹನೀಫ್ ಪುಂಚತ್ತಾರು ಉಪಸ್ಥಿತರಿದ್ದರು.